किसी के मुस्कुराहटों पे हो निसार। ಈಗ ಡಿ ವೈರಸ್ ಅವರು ಹೇಳ್ತಾರೆ ಈ ಬಿರಿಯಾನಿ ಚಾ ಏನಂದ್ರೆ ಹೇಳಿದ್ರೆ ಏನೆಲ್ಲ ಹಾಕ್ತಾರೆ ಅಂತ ಹೇಳಿದ್ರೆ ದಿಸ್ ಇಸ್ ದುಬೈ ಬ್ರೋ. ಇಲ್ಲಿ ದೋಣಿ ಅಲ್ಲ, ದೋಣಿ ಮಾತ್ರ ಅಲ್ಲ, ಬಸ್ ಕೂಡ ನೀರಲ್ಲಿ ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಹೀಗೆ ಎಂದು. ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಸೊ ಗೈಸ್, ಜೊತೆಯಾಗಿ ಹೋಗ್ತಾ ಇದ್ದೇವೆ ನಾವು ಇವತ್ತು. ಒಂದು ಹೊಸ ವ್ಲಾಗ್ ಮಾಡ್ತಿದ್ದೇವೆ ಗೈಸ್. ಆರ್ ಯು ರೆಡಿ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕನಸೇನ್ಸ್. ಎಸ್ ಗೈಸ್, ಸೊ ಇವತ್ತು ನಾವೊಂದು ಹೊಸ ವ್ಲಾಗ್ ಮಾಡ್ತಿದ್ದೇವೆ. ಎಂತ ವ್ಲಾಗ್ ಮಾರ್ರೆ? ನೀರಲ್ಲಿ ಹೋಗುದು, ನೀರಲ್ಲಿ ಬಸ್ ನೀರಲ್ಲಿ ಹೋಗ್ತಾ ಇದ್ದೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಕು ಹೇಳಿದ ದೋಣಿ ನಾವು ಗಾಡಿ ಬಸ್ ಅನ್ನು ಓಡಿಸ್ತೇವೆ. ಬಸ್ ಅದು ಸಾಂಗ್ ಸುಳ್ಳು ಅಂತ ಹೇಳ್ತೇವೆ. ನೀರಲ್ಲಿ ಹೋಗ್ತದೆ ಗಾಡಿ, ಯಾಕೆ ಹೋಗುದಿಲ್ಲ ತೋರಿಸ್ತೇವೆ. ಮತ್ತೆ ಇನ್ನೊಂದು ನಾನು ಏನು ಗೊತ್ತುಂಟಾ, ದೋಣಿ ಸಾಗನಲ್ಲ ಗಾಡಿ ಸುಸಾಗ್ತದೆ. ಬಸ್ ಅಲ್ಲಿ ನಾವು ರೋಡ್ ಅಲ್ಲಿ ಎಲ್ಲ ಹೋಗಿ ತೋರಿಸಿ ಆಯ್ತು, ಇಷ್ಟ ಆಗ್ಲಿಲ್ಲ ಅವರಿಗೆ. ಇನ್ನು ನಾವು ಇನ್ನೀಗ ನೀರಿಗೆ ಇಳಿಯುವುದಿಲ್ಲ, ಅದು ಇಷ್ಟ ಆಗ್ಲಿಲ್ಲ. ನಾವು ಮತ್ತೆ ಕೊಂಡೋಗುದು ಮೇಲೆ ಫ್ಲೈಟ್ ಆಗಿ ಬಸ್ ಅನ್ನು ಕೊಂಡೋಗೋ ಪ್ಲಾನ್ ಇದೆ. ಸೊ ಗೈಸ್, ಇವತ್ತು ವಂಡರ್ ಬಸ್ ಟೂರ್ ಅಂತ ಹೇಳಿ ಹೋಗ್ತಿದೆ. ಒಂದು ಬಸ್ ನೀರಲ್ಲಿ ಹೋಗ್ತಾ ಇದೆ. ನೋಡು ದುಬೈಯಲ್ಲಿ ಹೇಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ನಮ್ಮೊಟ್ಟಿಗಿದ್ದಾರೆ ಒನ್ ಅಂಡ್ ಓನ್ಲಿ ದಾನು, ದಿ ವೈರಸ್ ಇನ್ಸ್ಟಾಗ್ರಾಮ್ ಸೂಪರ್ ಸ್ಟಾರ್. ಈಗ ಈ ಮೂಲಕ ನಾವು ಹೇಳ್ತಿದ್ವಿ ಇವರಿಗೆ ಹೇಳಿ ಸ್ವಲ್ಪ ವಿಡಿಯೋಸ್ ಎಲ್ಲ ಆಗ್ತಿರ್ಲಿಕ್ಕೆ. ಮದುವೆ ಆದ ನಂತರ ಜನ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಸೊ ಇನ್ನು ವಿಡಿಯೋಸ್ ಇವರೆಲ್ಲ ಹೆಚ್ಚಾಗಿ ಬರ್ಲಿಕ್ಕೆ ವಿಶ್ ಮಾಡ್ತಿದ್ದೇವೆ. ಮತ್ತೆ ನೋಡೋ ಇವತ್ತು ಟೂರ್ ಹೇಗೆ ಆಗ್ತದೆ ಅಂತ ಹೇಳಿ. ದುಬೈ ಟೂರ್. ಸೊ ಸಿ ಯು ಗೈಸ್. Guys, finally we reached where? City Center. ಅಲ್ ಶಿಂದ್ಗಾ ಸಿಟಿ ಸೆಂಟರ್ ಗೆ ಬಂದೇವೆ. ಇಲ್ಲಿ ರಿಪೋರ್ಟಿಂಗ್ ಇಲ್ಲಿ ಅಂತೆ, ನೋಡೋ ಹೇಗೆ ಅಂತ ಹೇಳಿ. ಶಿರೀಷಾ, ನೀರಿನ ಮೇಲೆ ಹೋಗೋ ಬಸ್. ನೀರಿನ ಮೇಲೆ ಹೋಗೋ ಬಸ್ ಹೇಗೆ? ರಿದು, ಆರ್ ಯು ರೆಡಿ? ಎಸ್. ಅನು ರೆಡಿಯಾ? ನೆಲದ ಮೇಲೆ ಬಸ್, ಇಲ್ಲಿ ಹೋಗ್ತದೆ ನೆಲದ ಮೇಲೆ ಬಸ್. ನೀರಿನ ಮೇಲೆ ನೋಡು ಹೇಗೆ ಅಂತಲ್ಲ. ಆಕಾಶ ನೆಕ್ಸ್ಟ್ ಹೋಗುದು, ಇದು ವರ್ಕೌಟ್ ಆಗೋದಿದೆ ನಮ್ದು ಲಾಗ್. ನೆಕ್ಸ್ಟ್ ಆಕಾಶ. ಗೈಸ್, ನಾವೀಗ ಇದ್ದೆ ಬರ್ದುಬೈಯ ಸಿಟಿ ಸೆಂಟರ್. ಯಾರು? ಎಸ್, ಇದ್ಯಾರು ರಿದ್ದು? ಇದಾರ ರಿದ್ದು? ನಿನ್ನ ಪೇರೆಂದ್ರ? ಧನು ಅಂಕಲ್ ಇಸ್ ಇಯರ್ ಮೊನ್ನೆ. ಸೊ ಇಲ್ಲೊಂದು ಕೌಂಟರ್ ಇದೆ, ಇಲ್ಲಿ ನಮಗೆ ಪೇ ಮಾಡಿ ಮತ್ತೆ 4 ಗಂಟೆಗೆ ಹೋಗ್ಲಿಕ್ಕಂತೆ. ಸೊ ರಿಯಲಿ ಎಕ್ಸೈಟೆಡ್ ಗಾಯ್ಸ್. ದೇವಶಾನ, ಎಷ್ಟು ಪೇ ಮಾಡಿದ್ರಿ ನೀವು? ಇದೀಗ 79 ಪರ್ ಹೆಡ್. ಸಮ್ಮರ್ ಆಫರ್ ನಡೀತಾ ಇದೆ. ಇಲ್ಲದ್ರೆ ನಾರ್ಮಲ್ ರೆಗ್ಯುಲರ್ ಸೀಟ್ 200. ಭಾಗ್ಯವಂತರು. 79 ಪರ್ ಹೆಡ್ ಆಫರ್. ಅಷ್ಟು ಸೆಕೆ ಉಂಟು ಮಾರ್ರೆ. ಸೊ ದಿಸ್ ಈಸ್ ಅವರ್ ವಂಡರ್ ಬಸ್. Are you ready, guys? Seki. ಹೋಟೆಲ್ ಈ ಕಡೆ ಹೇಗಿರ್ತದೆ ಅದೇ ಮುಂದ್ಗಡೆ ವಾಪಸ್ ಮಿಷಿನ್ ಇದು ಎಂತ ಬಸ್ಸದ ಇಂಜಿನ್, ಕಡೆಗೆ ಇದ್ರದ್ದು ಇಂಜಿನ್. ನೋಡಿ ಹೇಗೆ ಅಂತ ಹೇಳಿ. ಸ್ಟೇರಿಂಗ್ ಮಾಡ್ತಾರೆ ಇದ್ರಲ್ಲಿ. ಇದು ಬಸ್ ನೀರಲ್ಲಿ ಹೇಗೆ ಹೋಗ್ತದೆ ಅಂತ ಹೇಳಿ ನಿಮ್ಗೊಂದು ಐಡಿಯಾ ಸಿಗ್ಬೋದು. ನೋಡಿ, ಈಗಲೇ ತೋರಿಸ್ತೇವೆ.
ಟೈರಿಗೋಸ್ಕರ ಅವರು ಸೆಪರೇಟ್ ಇದು ಕೊಟ್ಟಿದ್ದಾರೆ ಇಂಜಿನ್ ಆ ಇಂಜಿನ್ ಎದುರುಗಡೆ ಇದೆ ನಮ್ಮ ಬಸ್ ತರನೇ ಸೇಮ್ ಇಂಜಿನ್. ನಂತರ ಏರ್ ಫಿಲ್ಲಿಂಗ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಏರ್ ಇರುತ್ತೆ, ಅದರಲ್ಲಿ ಫ್ಲೋಟ್ ಆಗುತ್ತೆ ಏನಾದ್ರು ಚಾನ್ಸಸ್ ಆಫ್ ಇದು ಇದ್ರೆ. ನಂತರ ಸೆಪರೇಟ್ ಒಂದು ಇಂಜಿನ್ ಕೊಟ್ಟಿದ್ದಾರೆ ಇಲ್ಲಿ. ಈ ಇಂಜಿನ್ ನಮ್ಮ ಬೋಟ್ ಹೇಗೆ ಯೂಸ್ ಮಾಡ್ತದೆ ಅದೇ ತರ ಈ ಇಂಜಿನ್ ಇದನ್ನು ಇದು ಮಾಡ್ತದೆ, ಈ ಒಂದು ಇದನ್ನ. ಸೊ 2 ಇಂಜಿನ್ ಇದೆ ಈ ಇದರಲ್ಲಿ. ಸೊ ಒಂದು ಐಡಿಯಾ ಇದೆ ಹೇಗೆ ವರ್ಕ್ ಹೇಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ನೋಡು ಅಲ್ಲ ಅನು. ಎಸ್ ಓಕೆ ಭಯಂಕರ ಸಂಖ್ಯೆ ಎಸ್ ಅನು ಆರ್ ಯು ರೆಡಿ? ನಿನ್ನ ಪೇರು ಎಬಿನ್ ಏನು ಸ್ಥಳ ಕೇರಳ. ಥ್ಯಾಂಕ್ ಯು. ಓಕೆ ಸೊ ಇದು ನಮ್ಮ ಬಸ್ ನೋಡಿ ಲಾಯ್ಸ್ಲಿಕ್ಕೆ ಮರಿಯ ಲಾಯ್ಸ್ಲಿಕ್ಕೆ. ಎಸ್ ಬಿದ್ರು ಒಂದು ಉಂಟಲ್ಲ, ಎಲ್ಲರೂ ರೆಡಿ ಇದ್ದಾರೆ. ಎಷ್ಟು ನೀರು ಬರ್ತದೆ ಅಂತಲ್ಲ, ಫುಲ್ ನೀರು ಬರ್ತದೆ ಮಾರ. ಇಟ್ಸ್ ಟೂ ಹಾಟ್. Ritu ready? Too hot to cut. Ready Ritu? Yes. Are you guys ready? Yes. Yes. First time? Yes. Enjoy the ride. Yes. Captain of the ship. Yes. You're from Kerala? Yes. ನೋಡಿ ಕೇರಳದವರು ನಮ್ದು ಬ್ರದರ್ ಇದ್ದಾರೆ. Yes. ನಿಮ್ಮ ಪೇರು? ನೀರಿನ ಮೇಲೆ ಕ್ಯಾಪ್ಟನ್ ಅಲ್ಲ. Yes. You are ನಮ್ಮ ಕ್ಯಾಪ್ಟನ್ ಡ್ರೈವರ್. All the very best. And you are guide? Yes. You are good name? Aziz. Let's go guys. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಇಲ್ಲಿ ದೋಣಿ ಸಾಗ್ತಾ ಉಂಟಾ? ದಿಸ್ ಇಸ್ ದುಬೈ ಬ್ರೋ. ಇಲ್ಲಿ ದೋಣಿ ಅಲ್ಲ, ದೋಣಿ ಮಾತ್ರ ಅಲ್ಲ, ಬಸ್ ಕೂಡ ನೀರಲ್ಲಿ ಯಾಕೆಂತ ಗೊತ್ತಿಲ್ಲ. See here. He looks like, and you are single. Yes. No. Married, but But she's not here. Yeah, because your face looks like fresh. oh my God, what are you saying? So I look tensed. So you're married? Yes. Yes. Yeah. We married for 4 years. You. Okay. I lose my hair. Yes, very very happy. He's already doing. All my head. He's single. See, Both. and this guy married and tired. No married, already tired. Your girlfriend driving you crazy. You broke my heart. No, happy wife, happy life. किसी के मुस्कुराहटों पे हो निसार, किसी के दर्द मिल सके तो ले उधार, किसी के वास्ते हो तेरे दिल में प्यार, जीना इसी का नाम है. टन 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 Visa. Yay! Uçakta ulan düğümümüz, Kızarda kurbum sürdünüz, Yeni boşul dizdin kataka, Wow! Desin gidi yürüdüm, Lay 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 ಸೊ ಗೈಸ್ ಫೈನಲಿ ದುಬೈ ಕ್ರೀಕ್ ರೀಚ್ ಆದೆವು. ಈಗ ನಮ್ಮ ಬಸ್ ನೀರಿಗೆ ಇಳಿಲಿಕ್ಕಿದೆ, ತುಂಬ ಎಕ್ಸೈಟ್ಮೆಂಟ್ ಇದೆ. ನೋಡುವ ಹೇಗೆ ಆಗ್ತದೆ ಈ ಎಕ್ಸ್ಪೀರಿಯನ್ಸಸ್. ಆರ್ ಯು ರೆಡಿ? ಎಲ್ಲ ಗೊತ್ತಿಲ್ಲ ನನಗೆ.
ತುಂಬ ಒಳ್ಳೆ ವ್ಯೂಸ್ ನೋಡಲಿಕ್ಕೆ ಸಿಕ್ಕಿತ್ತು ನಮಗೆ. ತುಂಬ ಖುಷಿ ಆಯಿತು. ಓಲ್ಡ್ ಆಬ್ರದ್ದು ಕೆಲವು ಬೋಟ್ಸ್, ಮತ್ತು ಕೆಲವು ಬಿಲ್ಡಿಂಗ್ಸ್, ಮತ್ತು ಕೆಲವು ಕ್ರೂಸ್, ಹಾಗೆ ಶಿಪ್ಸ್ ಎಲ್ಲ ಗೈಡೆಲ್ಲ ಒಳ್ಳೆದರಲ್ಲಿ ತೋರಿಸಿಕೊಟ್ರು ನಮಗೆ. ಬಿಲಾದಿ ಬಿಲಾದಿ ಸೊ ಫೈನಲಿ ನಾವು ನೀರಿಂದ ಮೇಲೆ ಬಂದೆವು. ಆ್ಯಕ್ಚುಲಿ ಟೂರಲ್ಲಿ ರೋಡಲ್ಲಿ ಬರುವಾಗ ತುಂಬ ಸೈಟ್ ಸೀಯಿಂಗ್ ಇನ್ಕ್ಲೂಡೆಡ್ ಇತ್ತು ಈ ಪ್ಯಾಕೇಜಲ್ಲಿ. ಅಂದರೆ ಗೈಡ್ ಅದಕ್ಕೇ ಇದ್ದದ್ದು. ಆ್ಯಕ್ಚುಲಿ ದುಬೈ ಮ್ಯೂಸಿಯಮ್, ಓಲ್ಡ್ ಸೂಕ್, ಮತ್ತು ಗ್ರ್ಯಾಂಡ್ ಮಾಸ್ಕ್, ಹೆರಿಟೇಜ್ ವಿಲೇಜ್, ಡೈವಿಂಗ್ ವಿಲೇಜ್, ಹಾಗೆ ಬೇರೆ ಬೇರೆ ಪ್ಲೇಸೆಲ್ಲ ನಮಗೆ ನೋಡಲಿಕ್ಕೆ ಇದೆ. ಅದು ಗೈಡ್ ಹೇಳಲಿಕ್ಕಿದ್ರು, ಬಟ್ ನಾವಂತೂ ಬಿಡಲೇ ಇಲ್ಲ, ಅವರನ್ನು ಮಾತಾಡಲಿಕ್ಕೆ ಬಿಡಲಿಲ್ಲ. ಇಡೀ ಡ್ಯಾನ್ಸ್ ಮಾಡಿಕೊಂಡೇ ಇದ್ದದ್ದು ಲಾಸ್ಟ್ವರೆಗೆ. ಸೊ ಯಾರಾದರೂ ಈ ಟೂರ್ ಹೋಗುವವರಿಗೆ ಒಂದು ಇನ್ಫಾರ್ಮೇಷನ್, ಅಂದರೆ ಇದೆಲ್ಲ ಅದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇದೆ, ಅಂದರೆ ಸೈಟ್ ಸೀಯಿಂಗ್ ಕೂಡ ಇದೆ. ಓಕೆ, ನಾವಂತೂ ಫುಲ್ ಡ್ಯಾನ್ಸೇ ಮಾಡಿ ನಮ್ಮ ಟೈಮ್ ಸ್ಪೆಂಡ್ ಮಾಡಿದೆವು. ಡ್ಯಾನ್ಸ್ ಎಲ್ಲ ಮಾಡಿ. ಥ್ಯಾಂಕ್ ಯು. ಸೂಪರ್ ಎಕ್ಸ್ಪೀರಿಯನ್ಸ್. 1 hour ಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೈಟ್ ಸೀಯಿಂಗ್ ಇರ್ತದೆ, ನಾವು ಸೈಟ್ ಸೀಯಿಂಗ್ ಮಾಡ್ಲಿಕ್ಕೆ ಅವ್ನಿಗೆ ಗೈಡ್ಗೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ, ಫುಲ್ ಡ್ಯಾನ್ಸೇ ಮಾಡಿದೆವು. ಸೂಪರ್ ಎಂಜಾಯ್ ಮಾಡಿದಲ್ಲ. ಸೂಪರ್ ಸೂಪರ್. ಒಂದು ಸಾಂಗ್ ವೈರಲ್ ಆಯ್ತು, ಲಾ 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 ಲಾ. ತುಂಬಾ ಎಂಜಾಯ್ ಮಾಡಿ. ಅಜೀಜ್ ಅಂತ ಹೇಳಿ ಗೈಡ್ ಇದ್ರು, ಮತ್ತೆ ಹಿಬೀಬ್ ಅಂದ್ರೆ ಒಂದು ಮಲಯಾಳಿ ಹುಡುಗ ಇದ್ದ, ಮತ್ತೆ ನಮ್ಮ ಕ್ಯಾಪ್ಟನ್ ಕೂಡ ಸಹ ಡ್ರೈವರ್ ಅವರು. ಫುಲ್ ಎಂಜಾಯ್ ಮಾಡಿದೆವು ಗೈಸ್. ಸೊ ಯು ಮಸ್ಟ್ ಟ್ರೈ ಗೈಸ್. ಇನ್ನೊಂದು ಹೊಸ ವಿಷಯ ಅಲ್ಲ, ಇನ್ನೊಂದು ವಿಷಯ ಏನು ಗೊತ್ತಾ? ಇನ್ನೊಂದು ವಿಷಯ, ಈಗ ಸಮ್ಮರ್ ಆಫರ್ ನಡೀತಾ ಇದೆ, 79 dirham ಓನ್ಲಿ. ಸೊ ಈ ಚಾನ್ಸ್ ಅನ್ನು ಗ್ರ್ಯಾಬ್ ಮಾಡಿ, ಬಿಕಾಸ್ ಸಮ್ಮರ್ ಮುಗಿದ ನಂತರ ಇದರ ರೇಟ್ ಆಕ್ಚುಲಿ ಪರ್ ಹೆಡ್ 150, 180, 200 ವರೆಗಿದೆ. 200 dirham ತುಂಬಾ ಕಾಸ್ಟ್ಲಿ. ಬಟ್ ಈಗ ಒಂದು ಚಾನ್ಸ್, ಸ್ವಲ್ಪ ವ್ಯವಹಾರ ಇರಿಸಬೇಕು. ಬಟ್ ಎ ಸಿ ಇದೆ ಒಳಗೆ, ಕಂಪ್ಲೀಟ್ ಎ ಸಿ ಇರುತ್ತೆ. ಸೊ ನೋ ಪ್ರಾಬ್ಲಮ್ ಎಟ್ ಆಲ್, ಯು ವಿಲ್ ಎಂಜಾಯ್. ಸ್ವಲ್ಪ ಹಸಿವಾಗಿದೆ ಈಗ ನಮ್ಗೆ. ಡಿ ವೈರಸ್ ಒಂದು ಹೊಸ ಸ್ಪಾಟ್ ಹೇಳ್ತಿದ್ದಾರೆ, ದುಬೈಯಲ್ಲಿ ಚರ್ಮುರಿ ಸಿಗ್ತಾ ಅಂತೆ. ಚರ್ಮುರಿ, ನಾವು ಜಾತ್ರೆಯಲ್ಲಿ ಹೋಗಿ ಚರ್ಮುರಿ ಕತೆ, ಹಳೆ ಸ್ಪಾಟ್. ಬಟ್ ಗೊತ್ತುಂಟು, ಕೆಲವರು ಗೊತ್ತಿಲ್ಲ. ನಮ್ಗೆ ಇವತ್ತೇ ಗೊತ್ತಾದದ್ದು. ಸೊ ನಾವು ಈಗ ವೈರಸ್ ನಮಗೆ ಕರ್ಕೊಂಡು ಹೋಗ್ತಿದ್ದಾರೆ, ಅದನ್ನು ತಿಂದೆ ಹೋಗ್ಬೇಕು ಅಂತ. ಚರ್ಮುರಿ ಏನೆಲ್ಲ ಉಂಟು ನೋಡ್ಬೇಕು. ನಮ್ಮ ಊರಿನಾಗೆ ಚರ್ಮುರಿ ಆಗ್ತದೆ ನೋಡ್ಬೇಕಾಯ್ತು. ಇವರು ಆಗ್ತದೆ ಅಂತ ಹೇಳಿದ್ರು, ಬಟ್ ಹಂಗೆ ಡೌಟ್. ಊರಿನ ಚರ್ಮುರಿ ಮಾರ ಯಬಾ, ನೋಡು ಇಲ್ಲಿ ಏನ್ ಸಿಗ್ತದೆ ಅಂತ ಹೇಳಿ ಮಾಡಿ ಹೋಗ್ತದೆ ಅಂತ ಈ ವರ್ಷ ಹೇಳ್ತಿದ್ದಾರೆ. ಇಲ್ಲದಿದ್ರೆ ಅವ್ರು ಪಾರ್ಟಿ ಕೊಡ್ತಾರೆ. ಇಲ್ಲದ್ರೆ ಅವರ ಲೆಕ್ಕದ ಪಾರ್ಟಿ. ಚರ್ಮುರಿ ಒಳ್ಳೇದಿಲ್ಲದಿದ್ರೆ. ಚಾರ್ಮುರಿ, ಎಗ್ ಚಾರ್ಮುರಿ ಎಂಚ ಉಂಟು ಟೇಸ್ಟ್? ಊರದೆಲ್ಲ ಬರ್ಕೊಂಡ ಸ್ಪೈಸಿ ಜೀಪ್ ಕ್ರಿಸ್ಪಿ ಉಂಟು. ಡಿ ವೈರಸ್ ಎಂಚ ಉಂಟು? ಮಾತ್ರ ಎಗ್ ಒಳ್ಳೆ ಮಿಕ್ಸ್ ಆಗಿದೆ ಆಯ್ತಾ. ಎಗ್ ಮಿಕ್ಸ್ಚರ್ ಸೂಪರ್ ಇದೆ, ತಿನ್ನೋಕೆ ಗೊತ್ತಾಗುತ್ತೆ. ಅಡ್ಡಿಪೊಳ್ಳಿ ಸರ್. ಮತ್ತೆ ಎಗ್ ಚಾರ್ಮುರಿ ಅಂತ ನಮ್ದು ಫೇವ್ರೇಟ್. ಫ್ಲೇವರ್ ಸಿಗ್ತದಲ್ಲ ಎಗ್ ಇದ್ದು, ಮಿಕ್ಸ್ಚರ್ ಒಳ್ಳೆ ಉಂಟು.
ಬಿರಿಯಾನಿ ಚಾ ಈಗ ಡಿ ವೈರಸ್ ಅವರು ಹೇಳ್ತಾರೆ ಈ ಬಿರಿಯಾನಿ ಚಾ ಏನಂದ್ರೆ ಹೇಳಿದ್ರೆ ಏನೆಲ್ಲ ಹಾಕ್ತಾರಂತ ಹೇಳಿದ್ರೆ ಹೇಳಿ. ಲೆಮನ್ ಹನಿ ಹಾಕಿ ತಯಾರಿಸಿದಂತ ಚಾಯ್. ಬಿರಿಯಾನಿಯ ಪರಿಮಳ ಬರ್ತದೆ. ಬಿರಿಯಾನಿ ಪರಿಮಳ ಬರ್ತದೆ. This is biryani chai. Biryani sweet, very hot. ಸೀತಾಫಲ ಮಡಿಕೆ ಲಸ್ಸಿ ನೋಡ ಈಗ. ಸೀತಾಫಲ ಮಡಿಕೆ ಲಸ್ಸಿ ಸೀತಾಫಲ ನಿಂಗೆ ಇಷ್ಟ? ಸೊ ಎಂಜಾಯ್. ಅದಕ್ಕೆ ಸೀತಾಫಲ ಅದು ಗೊತ್ತುಂಟು. ಓಕೆ ಗೈಸ್, ಫೈನಲಿ ನಾವು ಈ ವ್ಲಾಗ್ ಎಂಡ್ ಮಾಡ್ತಿದ್ದೇವೆ. ಫುಲ್ ಟಯರ್ಡ್ ಆಗಿದೆ. ಅಂದ್ರೆ ಇಲ್ಲಿ ಎಷ್ಟು ಬಿಸಿ, ಎಷ್ಟು ಸೆಕೆ ಅಂದ್ರೆ 40 ಅಬೌವ್ ಇದೆ ಈ ಟೈಮ್ ಅಲ್ಲಿ. ಈಗ ಬಿಸಿಲು ಆದ್ರೂ ತುಂಬಾ ಕಷ್ಟ ಆಗ್ತಿದೆ. ಬಟ್ ವ್ಲಾಗ್ ಸೂಪರ್ ಆಯ್ತು, ಸೂಪರ್ ದಿನ ಇವತ್ತು. ನೀರಿನ ಮೇಲೆ ಬಸ್ಸಲ್ಲಿ ಹೋದೆವು, ಡ್ಯಾನ್ಸ್ ಮಾಡಿದೆವು ನೀರಿನ ಮೇಲೆ. ಮತ್ತೆ ಲಾಸ್ಟಿಗೆ ಒಂದು ಊರಿನದ್ದು ಒಂದು ರೆಸ್ಟೋರೆಂಟ್ ಕರೆದುಕೊಂಡು ಬಂದ್ರು ಧನು. ಅಲ್ಲಿ ಎಗ್ ಚರ್ಮುರಿ ತಿಂದು ವಾಹ್ ಸೂಪರ್. ಈಗ ಸಹ ಬಾಯಲ್ಲಿ ಅದರದ್ದು ಟೇಸ್ಟ್ ಬರ್ತಾ ಇದೆ. ಎಗ್ ಮತ್ತೆ ಕ್ರಿಸ್ಪಿ ಆಗಿ ಎಲ್ಲ ಆಯ್ತು. ಅಲ್ಲಿ ಒಳಗಡೆ ಎಲ್ಲ ಹೋಯ್ತು ಮಾರ್ರೆ. ಎಲ್ಲ ಏನು ನಾನು ಚರ್ಮ ಇವರೆಲ್ಲ ಮೇಲೆ ಮೇಲೆ ಹಾಕ್ತಾ ಹೋದ್ರು ಹೊಟ್ಟೆ ಒಳಗೆ. ಅದರ ನಂತರ ಸೀತಾಫಲ, ಸೀರಾ, ಅದು ಇದು ಅಂತ ಹೇಳಿ ನಂಗೆ ಅದೇ ಫ್ಲೇವರ್ ಈಗಿದೆ ಚರ್ಮುರಿದು. ಸೊ ತುಂಬಾ ಇಷ್ಟ ಆಯ್ತು ಗೈಸ್, ನೀವು ಟ್ರೈ ಮಾಡಿ. ಕರಾಮ ಬಂದ್ರೆ ಚರ್ಮುರಿ ಸ್ಪೆಷಲ್ ತಿನ್ಲಿಕ್ಕೆ ಇದ್ರೆ ಇಲ್ಲಿಗೆ ಬನ್ನಿ. ಸೊ ನಮ್ಮ ವ್ಲಾಗ್ ಫೈನಲಿ ನಾವು ಮುಗಿಸ್ತಾ ಇದ್ದೇವೆ ಗೈಸ್. ಒಂದು ಸಾಂಗ್ ಅನ್ನು ನಾವು ರಾಂಗ್ ಪ್ರೂವ್ ಮಾಡಿದ್ದೇವೆ. ಏನಂದ್ರೆ ನೀರ ಬಿಟ್ಟು ದೋಣಿ ಸಾಗದು ಅಂತ ಹೇಳಿ ನಾವು ಬಸ್ ಅನ್ನು ಕೊಂಡು ಮೇಲೆ ಬಂಡಿ ಹೋಗೋದು, ಆದ್ರೆ ಬಂಡಿ ಹೋಯ್ತು. ಈಗ ಬಂಡಿ ಹೋಯ್ತು. ಸೊ ಅನುರಾಗ್ ಅದನ್ನು ಪ್ರೂವ್ ಮಾಡಿದೆ ಇವತ್ತು. ಜಲದ ನೆಲದ ಒಟ್ಟಾರೆ ಗಮ್ಮತ್ತಾಯ್ತು ಇವತ್ತು ಗೈಸ್. ಸೊ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್. ಮುಂದಿನ ವಿಡಿಯೋದಿಂದ ಮತ್ತೊಮ್ಮೆ ಸಿಗುವ.